अगले पुरस्कार के लिए मैं बुलाना चाहूंगा फादर विलियम मेरेंडा जी से। मैं निवेदन करूंगा फ्रॉम कर्नाटका स्टेट भारतीय सेवा रत्न पुरस्कार लाइफ टाइम अचीवमेंट इन सोशल सर्विसेज। फादर विलियम, वी आर फीलिंग एन ऑनर टू बी विथ यू हियर। AISF ನಲ್ಲಿ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವೀಣಾ ಅವರು ಫಾದರ್ ಬಗ್ಗೆ ಹೇಳಿದರು. ಅವ್ರು ಹೆಲ್ಪ್ ಮಾಡ್ತಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ನಿಮಗೂ ಮಾಡ್ತಾರೆ, ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಮನೆಯನ್ನೆಲ್ಲ ರಿಪೇರಿ ಮಾಡಿಕೊಡ್ಬೋದು ಅಂತ ಹೇಳ್ತು. ಅದಕ್ಕೆ ನಾವು ಫಾದರ್ ಹತ್ರ ಹೋದ್ವಿ. ಅವಾಗ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ವಿ. ಅವರು ಕೂಡ ಭಾಳ ದುಃಖದಿಂದ ಹೇಳಿದರು, ಆಯಿತು ನಿಮಗೆಲ್ಲ ಮಾಡಿಕೊಡ್ತೀವಿ, ಇಷ್ಟೆಲ್ಲ ಹಿಂಗೆಲ್ಲ ಕಷ್ಟ ಇದ್ರೂ ಯಾಕೆ ನಮ್ಮ ಹತ್ರ ಬರಲಿಲ್ಲ ಅಂತ ಹೇಳಿದರು. ಅವಾಗಿದ್ದು ನಾನು ಕಟ್ಕೊಡ್ರಿ ಫಾದರ್, ನಮಗೆ ಭಾಳ ಮನೆ ಇಲ್ಲ, ಇವಾಗ ಸೋರ್ತತೆ, ಇವಾಗ ಭಾಳ ಮಳೆ ಎಲ್ಲ ಬಂದರೆ ಮನೆ ಬೀಳ್ಬೋದು, ಮೊನ್ನೆ ಹಂಚು ಎಲ್ಲ ಬಿದ್ದು ನಮ್ಮಮ್ಮ ಅವಾಗಿತ್ತು, ಇನ್ನು ಹಂಚೆಲ್ಲ ನಮ್ಮನ್ನ ಮಂಚದ ಮೇಲೆಲ್ಲ ಬೀಳ್ತಿದ್ವು. ಅವಾಗ ನಮ್ಮಮ್ಮ ಗಾಯಗೊಂಡು ಸ್ವಲ್ಪ ಎಲ್ಲ ಕೈ ಮೇಲೆ ಬಿದ್ದು ನಮ್ಮ ಗಾಯ ಆಗಿತ್ತು. ಅದನ್ನೆಲ್ಲ ಕಷ್ಟ ಎಲ್ಲ ಹೇಳ್ಕೊಂಡೆ. ಅದಕ್ಕೆ ನಿಮಗೆ ಬಹುಬೇಗನೆ ಮಾಡಿಕೊಡ್ತೀನಿ ಮನೆಯೆಲ್ಲ ನಿಮಗಿರೋಕ್ಕೆ, ಅದೇ ಚೆನ್ನಾಗಿ ಓದಬೇಕು ಅಂತ ಎಲ್ಲ ಹೇಳಿದರು. ದೇಶಿಯರ್ ಬಡಾವಣೆಯಲ್ಲಿ ಯಶೋಧ ಎಂಬವರು ತೀರ್ಕೊಂಡ ನಂತರ ಅವರ ಇಬ್ಬರು ಮಕ್ಕಳು ಅನಾಥರಾಗಿಬಿಟ್ರು. ಅನಂತರ ಅವರ ಮನೆ ಬಹಳ ಬೀಳುವ ಒಂದು ಸನ್ನಿವೇಶದಲ್ಲಿತ್ತು. ಆನಂತರ ಅವರು ನಮಗೆ ಮನವಿ ಮಾಡಿದ್ರು. ಅದೇ ರೀತಿ DTVಯಲ್ಲಿ ಕೂಡ ಅವರದ್ದು ವರದಿ ಮಾಡಿದ್ರು. ಅಂದ್ರೆ ಇಲ್ಲಿ ಬಂದು ನೋಡಿದ ನಂತರ ಆ ಮನೆ ಉಳ್ಕೊಳ್ಳಿಕ್ಕೆ ಆಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಎಲ್ಲಿಂದಲೂ ಸಹಾಯ ಬಾರದಿದ್ದಕ್ಕಾಗಿ ನಾವು ಪ್ರೇರಣಾ ಚರ್ಚಿನ ವತಿಯಿಂದ ಆ ಮನೆಯ ದುರಸ್ತಿಯನ್ನು ನಾವು ಮಾಡಿದೆವು. ಹಂಚೆಲ್ಲ ತೆಗೆದು ಗೋಡೆಯನ್ನು ಏರಿಸಿ ಪ್ಲಾಸ್ಟರಿಂಗ್ ಮಾಡಿ ಶೀಟ್ ಎಲ್ಲ ಹಾಕಿ, ಅದೇ ರೀತಿ ಅವರಿಗೆ ಶೌಚಾಲಯ ಇರಲಿಲ್ಲ, ಬೆಚ್ಚಲು ಮನೆಯನ್ನು ಕೂಡ ಹಿಂದಿನ ನಾವು ಕಟ್ಟಿಕೊಟ್ಟಿದ್ದೇವೆ. ಈ ಮಕ್ಕಳು ಚೆನ್ನಾಗಿ ಓದಬೇಕೆಂಬುದು ನಮ್ಮದು ಆಸೆ. ಚೆನ್ನಾಗಿ ಓದಿ ಅವರ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು. ಅದೇ ರೀತಿ ಈ ಒಂದು ಕಟ್ಟಡಕ್ಕೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ವಿವಿಧ ರೀತಿಯಲ್ಲಿ ಸಹಕರಿಸಿರುವಂತಹ ಅರವಿಂದ್ ಸರ್, ಅದೇ ರೀತಿ ಇತರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಿ ತಮ್ಮ ಭವಿಷ್ಯವನ್ನು ರೂಪಿಸಬೇಕಾಗಿ ನಾನು ಶುಭವನ್ನು ಕೋರುತ್ತೇನೆ. He is working as a social worker through Carmel Jyoti Public Charitable Trust to improve healthcare, self-employment and education of the poor children in Karnataka. Father, congratulations to you, and may Jesus give you more strength and more power to serve more child to become an independent in their life. I request you to be guys. Can we have a big round of applause for Father William Miranda from Karnataka?